ಅದು 2019ನೇ ಇಸ್ವಿ ಜನವರಿ ಮೊದಲನೇ ವಾರ. ಆಸ್ಟ್ರೇಲಿಯಾದಿಂದ ಬಂದ ಇಬ್ಬರು ಪ್ರವಾಸಿಗರು ಕೊಪ್ಪಳದ ಗಂಗಾವತಿ ಬಳಿ ಇರುವ ಆ ಪ್ರವಾಸಿ ಜಾಗಕ್ಕೆ ಹೋಗಿದ್ದಾರೆ. ಅದು ಒಂದು ಪಾಳು ಬಿದ್ದ ಪ್ರದೇಶ. ಸಾಯಂಕಾಲ ಸುಮಾರು 6 ಗಂಟೆ, ಇನ್ನೇನು ಸೂರ್ಯಾಸ್ತ ಆಗುವ ಸಮಯ. ಆ ಜಾಗವನ್ನ ನೋಡಿಕೊಂಡು ಫೋಟೋಗಳನ್ನ ಕ್ಲಿಕ್ ಮಾಡಿ ಭಾರತದ ಇತಿಹಾಸ ಕಂಡು ಆ ಇಬ್ಬರು ಪ್ರವಾಸಿಗರು ತುಂಬಾನೇ ಆಶ್ಚರ್ಯ ಕೂಡ ಪಟ್ಟಿದ್ದಾರೆ. ಆದ್ರೆ ಇನ್ನೇನು ಆ ಜಾಗವನ್ನ ಬಿಟ್ಟು ಮುಂದೆ ಹೋಗುತ್ತಿದ್ದಾಗ 7 ಜನ ಹುಡುಗರ ದಂಡೊಂದು ಕೈಯಲ್ಲಿ ಬಿಯರ್ ಬಾಟಲಿ ಹಿಡಿದುಕೊಂಡು ಸಿಗರೇಟ್ ಸೇದುತ್ತಾ ಆ ಪಾಳು ಬಿದ್ದ ಜಾಗಕ್ಕೆ ಹೋಗುತ್ತಿದ್ದರು. ಆ ಇಬ್ಬರು ವಿದೇಶಿ ಪ್ರವಾಸಿಗರನ್ನ ನೋಡಿ ಅದರಲ್ಲಿ ಒಬ್ಬ ಹುಡುಗಿ ಇದ್ದ ಕಾರಣ ಅವಳನ್ನ ಚುಡಾಯಿಸಿದ್ದಾನೆ. ಅವರ ಜೊತೆ ಬಿಯರ್ ಕುಡಿಯಲು, ಸಿಗರೇಟ್ ಸೇದಲು ಮತ್ತು ಇನ್ನು ಕೆಲವು ವಿಷಯಗಳನ್ನ ಮಾಡಲು ಆ ಹುಡುಗಿಗೆ ಅರ್ಧಮರ್ಧ ಇಂಗ್ಲಿಷಿನಲ್ಲಿ ಆಹ್ವಾನ ಕೂಡ ಮಾಡಿದ್ದಾರೆ. ಆದ್ರೆ ಹಾಗೋ ಹೀಗೋ ಮಾಡಿ ಆ ಇಬ್ಬರು ಆಸ್ಟ್ರೇಲಿಯನ್ ಪ್ರವಾಸಿಗರು ಅಲ್ಲಿಂದ ತಪ್ಪಿಸಿಕೊಂಡು ನೇರವಾಗಿ ಗಂಗಾವತಿ ಪೊಲೀಸ್ ಠಾಣೆಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿದ್ದಾರೆ. ಗಂಗಾವತಿಯ ಸಬ್ ಇನ್ಸ್ಪೆಕ್ಟರ್ ನೇರವಾಗಿ ಆ ಜಾಗಕ್ಕೆ ಹೋಗಿ ಅಲ್ಲಿ ನಡೆಯುತ್ತಿದ್ದ ದಂಧೆಗಳನ್ನ ನೋಡಿ ಕಕ್ಕಾಬಿಕ್ಕಿಯಾಗಿದ್ದರು. ಎಲ್ಲಿ ನೋಡಿದರೂ ಬಿಯರ್ ಬಾಟಲ್ಗಳು, ಸಿಗರೇಟ್ ಸೇದಿದ ತುಂಡುಗಳು, ಅಷ್ಟೇ ಅಲ್ಲದೆ ಕೆಲವೊಂದು ಜಾಗದಲ್ಲಿ ಕಾಂಡಮ್ಸ್ಗಳು ಕೂಡ ಕಂಡು ಬಂದಿದ್ದವು. ಭಾರತದ ಒಂದು ಐತಿಹಾಸಿಕ ಜಾಗವನ್ನ ಈ ರೀತಿ ದುರ್ಬಳಕೆ ಮಾಡುವುದನ್ನು ಕಂಡು ಪೊಲೀಸರು ಕೂಡ ಬೆಚ್ಚಿ ಬಿದ್ದಿದ್ದರು. ಹೌದು, ಈ ಘಟನೆ ನಡೆದಿದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ನಲ್ಲಿ. ಕೊಪ್ಪಳ ಗಂಗಾವತಿ ಮುಖ್ಯ ರಸ್ತೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಹಿರೇಬೆಣಕಲ್ ಗ್ರಾಮವಿದ್ದು, ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ವಿಶಾಲವಾಗಿ ಹರಡಿಕೊಂಡಿರುವ ಎತ್ತರವಾದ ಬೆಟ್ಟದಲ್ಲಿ ಶಿಲಾ ಸಮಾಧಿಗಳಿವೆ. ಗಂಗಾವತಿ ನಗರದಿಂದ ಸುಮಾರು 10 ಕಿಲೋಮೀಟರ್ ಪಶ್ಚಿಮಕ್ಕೆ, ಹೊಸಪೇಟೆ ನಗರದಿಂದ ಸುಮಾರು 35 ಕಿಲೋಮೀಟರ್ ಉತ್ತರಕ್ಕೆ ಮತ್ತು ಕೊಪ್ಪಳ ನಗರದಿಂದ ಸುಮಾರು 43 ಕಿಲೋಮೀಟರ್ ದೂರದಲ್ಲಿ ಈ ಹಿರೇಬೆಣಕಲ್ ಶಿಲಾ ಸಮಾಧಿಗಳಿವೆ. ಕ್ರಿಸ್ತಿಶಕ ಪೂರ್ವ 10ನೇ ಶತಮಾನದಷ್ಟು ಹಳೆಯದಾದ ಹಿರೇಬೆಣಕಲ್ ಶಿಲಾ ಸಮಾಧಿಗಳು ವಿಶ್ವ ಪಾರಂಪರಿಕ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಕೂಡ ಸೇರ್ಪಡೆಯಾಗಿವೆ. ಇತ್ತೀಚೆಗೆ ನಡೆದ ವಿಶ್ವಸಂಸ್ಥೆಯ ಯುನೆಸ್ಕೋ ಅಂಗ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು, ಇದರಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಬಳಿ ಇರುವ ಆದಿ ಮಾನವರ ಶಿಲಾ ಸಮಾಧಿಗಳನ್ನ ಈ ಪಟ್ಟಿಗೆ ಸೇರಿಸಿವೆ. ಇದನ್ನ ಮೋರೇರ್ ಎಂದು ಕೂಡ ಇಲ್ಲಿ ಕರೆಯುತ್ತಾರೆ. ಹಿಂದೆ ಇಲ್ಲಿ ಸುಮಾರು 600ಕ್ಕೂ ಹೆಚ್ಚು ಬೃಹತ್ ಶಿಲಾ ಗೋರಿಯ ಸ್ಮಾರಕಗಳಿದ್ದವು. ಇವುಗಳನ್ನು ನವಶಿಲಾಯುಗ ಮತ್ತು ಕಬ್ಬಿಣ ಯುಗದ ನಡುವಿನ ಪರಿವರ್ತನೆಯ ಕಾಲವೆಂದು ಅಂದಾಜು ಮಾಡಲಾಗಿದೆ. ಸ್ಥಳೀಯವಾಗಿ ಈ ಜಾಗವನ್ನ 7 ಬೆಟ್ಟಗಳು ಎಂದು ಕರೆಯಲಾಗುತ್ತದೆ. ಈ ತಾಣವಿರುವ ಗುಡ್ಡದ ನಿರ್ದಿಷ್ಟ ಹೆಸರೇ ಮೋರೇರ್ ತಟ್ಟಿಯಾಗಿದೆ. ಈ ಶಿಲಾ ಸಮಾಧಿಗಳು ವಾಸ್ತವದಲ್ಲಿ ಸತ್ತವರ ಸಮಾಧಿಗಳೇ ಆಗಿದ್ದು, ಪ್ರಾಚೀನ ಕಾಲದಲ್ಲಿ ಮೋರೇರ್ ಎಂಬ ಒಂದು ಬುಡಕಟ್ಟು ಸಮುದಾಯ ಇಲ್ಲಿ ವಾಸವಾಗಿತ್ತು. ಅವರು ಸತ್ತ ಬಳಿಕ ಹೂಳುವುದಕ್ಕೆ ಇಂತಹ ಬೃಹತ್ ಶಿಲಾ ಸಮಾಧಿಗಳನ್ನ ಅವರು ನಿರ್ಮಿಸುತ್ತಿದ್ದರು. ಆ ಸಮಾಧಿಗಳಿಗೆ ಮೋರೇರ್ ಸಮಾಧಿಗಳು ಅಥವಾ ಮೋರೇರ್ ಮನೆಗಳು ಎಂದು ಕರೆಯಲಾಗುತ್ತಿತ್ತು. ಆದಿ ಕಾಲದಲ್ಲಿ ಮಾನವರು ಸತ್ತ ಬಳಿಕ ವಿಧಿವಿತ್ತಾಗಿ ಇಲ್ಲಿ ಶವ ಸಂಸ್ಕಾರವನ್ನು ಕೂಡ ಮಾಡುತ್ತಿದ್ದರು. ಹೀಗಾಗಿ ಅವರ ಆತ್ಮಗಳು ಇಲ್ಲೇ ಉಳಿದುಕೊಳ್ಳುತ್ತವೆ ಮತ್ತು ಇಲ್ಲಿಯೇ ತಿರುಗಾಡುತ್ತವೆ ಎನ್ನುವುದು ಇಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ. 8 ರೀತಿಯ ಶಿಲಾ ಸಮಾಧಿಗಳನ್ನು ನೀವು ಇಲ್ಲಿ ಕಾಣಬಹುದು. ಅವು ಕೋಣೆಯಂತೆ ಇದ್ದು ಕಿಂಡಿ ಸಹಿತ ಪೆಟ್ಟಿಗೆಯ ರೂಪದಲ್ಲಿ ಕಾಣುತ್ತವೆ. ಸುಮಾರು 25 ಅಡಿಯ ಸಮಭುಜ ಶಿಲಾ ಕೋಣೆಗಳು ಇಲ್ಲಿ ಇದ್ದು, ನೈಸರ್ಗಿಕ ದೊಡ್ಡ ಬಂಡೆಯ ಹಲಗೆಗಳನ್ನ ಚೌಕಾಕಾರದಲ್ಲಿ ಒಂದಕ್ಕೊಂದು ಪೂರಕವಾಗಿ ನಿಲ್ಲಿಸಿ ಚಪ್ಪಡಿಯ ಕಲ್ಲನ್ನ ಹಾಕಲಾಗಿದೆ. ಇವು ಸುಮಾರು 9 ಅಡಿ ಎತ್ತರವಾಗಿ ನಿರ್ಮಾಣಗೊಂಡಿದೆ ಎಂದು ಇತಿಹಾಸ ತಜ್ಞ ಡಾಕ್ಟರ್ ಶರಣಪ್ಪ ಕೋಲ್ಕಾರ್ ಅವರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕಂಡುಬರುವ ಸುಮಾರು 2000 ಬೃಹತ್ ಶಿಲಾ ತಾಣಗಳಿದ್ದು, ಅವುಗಳಲ್ಲಿ ಹೆಚ್ಚಿನವು ನಮ್ಮ ಕರ್ನಾಟಕದಲ್ಲಿಯೇ ಇವೆ. ಅವುಗಳ ಪೈಕಿ ಹಿರೇಬೆಣಕಲ್ ಅತಿ ದೊಡ್ಡ ಸ್ಮಶಾನ ಎಂದೇ ವರದಿಯಾಗಿದೆ. 1955ರಿಂದ ಇದು ಭಾರತೀಯ ಪುರಾತತ್ವ ಧಾರವಾಡ ಸರ್ಕಲ್ಗೆ ಸೇರಿಕೊಂಡಿದೆ. ಆದರೆ ಪ್ರಸ್ತುತವಾಗಿ ಸುಮಾರು 500 ಶಿಲಾ ಸಮಾಧಿಗಳು ಮಾತ್ರ ಇಲ್ಲಿ ಉಳಿದುಕೊಂಡಿವೆ. ಪ್ರಾಚೀನ ಕಾಲದಲ್ಲಿ ಆದಿಮಾನವರು ಈ ಬೆಟ್ಟದ ಮೇಲೆಯೇ ವಾಸವಾಗಿದ್ದರು ಎನ್ನುವುದಕ್ಕೆ ಸಾಕಷ್ಟು ಪುರಾವೆಗಳು ಇಲ್ಲಿ ದೊರಕಿವೆ. ಅವರು ವಾಸವಾಗಿದ್ದ ಗುಹೆಗಳನ್ನ ಇಂದಿಗೂ ಸಹ ಇಲ್ಲಿ ವೀಕ್ಷಿಸಬಹುದು. ಕ್ರಿಸ್ತಿಶಕ ಪೂರ್ವ 1000ರಿಂದ 2000ಕ್ಕೆ ಸಂಬಂಧಿಸಿದ ಶಿಲಾ ತಾಮ್ರ ಯುಗಕ್ಕೆ
ಸಂಬಂಧಪಟ್ಟಿದೆ ಎಂದು ಇಲ್ಲಿನ ಚಿತ್ರಗಳನ್ನ ನೋಡಿ ಇವುಗಳನ್ನ ಅಂದಾಜು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಆದಿಮಾನವರು ಉಪಯೋಗಿಸುತ್ತಿದ್ದ ಮಡಿಕೆ ಚೂರುಗಳು, ನೀಳಚಕ್ಕೆ, ಶಿಲಾಯುಗದ ಕೆಲವೊಂದು ಅವಶೇಷಗಳು ಇಲ್ಲಿ ದೊರಕಿವೆ. ವಿಶೇಷವಾಗಿ ಅನೇಕ ಗವಿವರ್ಣ ಚಿತ್ರಗಳು ಸಹ ಇಲ್ಲಿ ನೀವು ಕಾಣಬಹುದು. 1925ರಲ್ಲಿ ಈ ಗವಿ ಚಿತ್ರಗಳನ್ನ ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಮಾಡಿದ್ದವರೇ ಆಂಗ್ಲ ಭೂಗರ್ಭಶಾಸ್ತ್ರ ತಜ್ಞ ಲಿಯೋನಾರ್ಡನ್. ನಂತರ 1999ರಲ್ಲಿ ಪುರಾತತ್ವ ಸಂಶೋಧಕರಾದ ಡಾಕ್ಟರ್ ಸುಂದರ್ ಅವರು ಮೋರೇರ್ ತಟ್ಟಿಯ ಚಿತ್ರವನ್ನ ಸಂಶೋಧಿಸಿದ್ದಾರೆ. ಗೋರಿಯ ಸ್ಮಾರಕಗಳು 7 ಬೆಟ್ಟಗಳ ಕಲ್ಲಿನ ಶ್ರೇಣಿಗಳಲ್ಲಿವೆ. ಈ ತಾಣವು ತುಂಗಭದ್ರಾ ನದಿಯ ಎಡಭಾಗದಲ್ಲಿದೆ. ಇದು ಮುಳ್ಳಿನ ಪೊದೆಗಳು ಮತ್ತು ಜಾರುವ ಬಂಡೆಗಳಿಂದ ಕೂಡಿದೆ. ಜೊತೆಗೆ ನೀವು ಒಂದು ಹಳ್ಳವನ್ನ ಕೂಡ ಇಲ್ಲಿ ದಾಟಬೇಕಾಗುತ್ತದೆ. ವರ್ಷ ಪೂರ್ತಿ ನೀರು ಇರುವ ಒಂದು ಕೆರೆ ಇದ್ದು ಮತ್ತು ಹತ್ತಿರದಲ್ಲಿಯೇ ಒಂದು ಹಳೆಯ ಕಲ್ಲುಗಣಿ ಇದೆ. ಬ್ರಿಟಿಷ್ ಇಂಡಿಯಾ ಸೇವೆಯಲ್ಲಿದ್ದ ಫಿಲಿಪ್ ಮೆಡೌಸ್ ಟೇಲರ್ ಅವರು 1935ರಲ್ಲಿ ಜರ್ನಲ್ ಆಫ್ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿಯಲ್ಲಿ ಹಿರೇಬೆಣಕಲ್ ಬಗ್ಗೆ ಪ್ರಕಟಿಸಿದ ಮೊದಲ ವರದಿಯಾಗಿತ್ತು. ಸರಿಸುಮಾರು 500 ಬೃಹತ್ ಶಿಲಾ ಸ್ಮಾರಕಗಳ ರಚನೆ ಪ್ರೇತ ನಗರದಂತೆ ಕಾಣುತ್ತದೆ. ಅವುಗಳ ರಚನೆ, ಆಕಾರ ಮತ್ತು ಗಾತ್ರದಲ್ಲಿ ವೈವಿಧ್ಯಮಯವಾಗಿದೆ. ಇವು ಡಾಲ್ಮೆನ್ಗಳ ಸಮೂಹವಾಗಿದ್ದು ಇದರಲ್ಲಿ 3 ಗೋಡೆಯ ಮೇಲೆ ಮೇಲ್ಛಾವಣಿಯನ್ನು ರೂಪಿಸುವ ಬಂಡೆಗಳುಳ್ಳ ಕೋಣೆಗಳಾಗಿವೆ. ಮೋರೇರ್ ತಟ್ಟಿಯಲ್ಲಿ ಈ ಗವಿಗಳಲ್ಲಿ ಆದಿಮಾನವರು ತಮ್ಮ ಸಾಂಸ್ಕೃತಿಕ ಬದುಕನ್ನ ಈ ಚಿತ್ರಗಳ ಮೂಲಕ ಅನಾವರಣಗೊಳಿಸಿದ್ದಾರೆ. ಇವುಗಳಲ್ಲಿ ಬಹಳ ಮುಖ್ಯವಾಗಿ ಬೇಟೆಯಾಡುವ, ನೃತ್ಯ ಮಾಡುವ ಮುಂತಾದ ಜೀವನ ಶೈಲಿಯ ಚಿತ್ರಗಳು ಮತ್ತು ಜೀವನ ಶೈಲಿಯನ್ನ ಪರಿಚಯಿಸುತ್ತವೆ. ಹಂದಿ, ಹುಲಿ, ಗುಳಿ, ನವಿಲು ಮುಂತಾದ ಪ್ರಾಣಿಗಳ ಚಿತ್ರಗಳನ್ನು ಸಹ ನೀವು ಇಲ್ಲಿ ಕಾಣಬಹುದು. ಇವುಗಳ ಕಾಲ ಕ್ರಿಸ್ತಶಕ ಪೂರ್ವ 1500 ವರ್ಷಗಳ ಹಿಂದಿನದೆಂದು ಈ ಚಿತ್ರಗಳ ಆಧಾರದ ಮೇಲೆ ಸಂಶೋಧಕರು ಊಹಿಸುತ್ತಾರೆ. ಆದರೆ ಹಿರೇಬೆಣಕಲ್ ತಾಣದ ನವೀಕರಣ ಮತ್ತು ನಿರ್ವಹಣೆ ಭಾರತೀಯ ಪುರಾತತ್ವೀಯ ಸರ್ವೇಕ್ಷಣೆಯ ಜವಾಬ್ದಾರಿಯಾಗಿದ್ದು, ಆದರೆ ಅಂತಹ ಯಾವುದೇ ಚಟುವಟಿಕೆಗಳು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತಿಲ್ಲ. ಹೆಚ್ಚಿನ ಭಾರತೀಯರಿಗೆ ಮತ್ತು ವಿದೇಶಿಗರಿಗೆ ಪರಿಚಯವಿಲ್ಲದ ವಾರ್ಷಿಕವಾಗಿ ಕೇವಲ 10 ರಿಂದ 20 ವಿದೇಶಿ ಪ್ರವಾಸಿಗರು ಈ ತಾಣಕ್ಕೆ ಭೇಟಿ ಕೊಡುತ್ತಾರೆ ಎಂದು ಅಂದಾಜಿಸಲಾಗಿದೆ. ಈ ತಾಣದ ನಿರ್ವಹಣೆಯ ಪ್ರಮುಖ ಭಾಗವೆಂದರೆ ಗುಡ್ಡದ ತಳದಲ್ಲಿ ಮತ್ತು ರಾಯಚೂರು ಕೊಪ್ಪಳ ರಾಜ್ಯ ಹೆದ್ದಾರಿ ಬಳಿ ಫಲಕಗಳು ಸುಧಾರಿಸಬೇಕಾಗಿದೆ. ಎಲ್ಲಿಯೂ ಕೂಡ ನಿಮಗೆ ಇದರ ಬಗ್ಗೆ ಮಾಹಿತಿ ಕೂಡ ಈ ರಸ್ತೆಗಳಲ್ಲಿ ಸಿಗುವುದಿಲ್ಲ. ಅದರಂತೆ ಗುಪ್ತ ನಿಧಿಯ ಹುಡುಕಾಟದಲ್ಲಿ ಕಳ್ಳರು ಶತಮಾನಗಳಿಂದ ಈ ಡಾಲ್ಮೆನ್ಗಳನ್ನ ದೋಚುತ್ತಿದ್ದಾರೆ. ಕುರಿಗಾಯಿಗಳು ಸಹ ತಮ್ಮ ಜಾನುವಾರುಗಳನ್ನ ಮೇಯಿಸುತ್ತಾರೆ. ಹೀಗಾಗಿ ಈ ಡಾಲ್ಮೆನ್ಗಳು ಆಗಾಗ ಕುಸಿಯುತ್ತಿವೆ. ನಮ್ಮ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕೂತಿದೆ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಶತಮಾನಗಳಷ್ಟು ಹಳೆಯದಾದ ಶಿಲಾ ಸಮಾಧಿಗಳನ್ನ ಹಲವಾರು ಜನರು ಹಲವಾರು ರೀತಿಯ ಅಕ್ರಮ ಹಾಗೂ ಅನೈತಿಕ ದಂಧೆಗಳಿಗಾಗಿ ಬಳಸುತ್ತಿದ್ದಾರೆ. ಒಂದು ಸ್ಫೋಟಕ ಮಾಹಿತಿಯ ಪ್ರಕಾರ ರಾತ್ರಿಯ ಸಮಯದಲ್ಲಿ ಇಲ್ಲಿ ಗಾಂಜಾ, ಚರಸ್ಸುಗಳ ಅಕ್ರಮ ದಂಧೆ ಅಲ್ಲದೆ ಕತ್ತಲಾದರೆ ಸಾಕು ವೇಶ್ಯಾವಾಟಿಕೆ ದಂಧೆಗಳು ಕೂಡ ಇಲ್ಲಿ ಭರದಿಂದ ಸಾಗುತ್ತಿವೆ. ದುರಾದೃಷ್ಟ ಅಂದ್ರೆ ಪೊಲೀಸರು ಕೂಡ ಇಲ್ಲಿ ಕಣ್ಣು ಮುಚ್ಚಿ ಕೊಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸದಾಕಾಲ ಬಿಯರ್, ವಿಸ್ಕಿ ಬಾಟಲ್ಗಳು, ಸಿಗರೆಟ್ ತುಂಡುಗಳು ಈ ಜಾಗದಲ್ಲಿ ವಿಜೃಂಭಿಸುತ್ತವೆ. ಆದ್ರೆ ಇತ್ತೀಚೆಗೆ ಇನ್ನೊಂದು ಹಾವಳಿ ಹೆಚ್ಚಾಗಿದೆ. ಹೌದು, ಅದುವೇ ಪ್ರೀ ವೆಡ್ಡಿಂಗ್ ಶೂಟಿಂಗ್. ಮದುವೆಯ ಮೊದಲು ನಡೆಯುವ ಶೂಟಿಂಗ್ ಆಗಿ ಈ ಲೊಕೇಶನ್ ಅನ್ನ ಎಷ್ಟೋ ಜನ ಬಳಸುತ್ತಿದ್ದಾರೆ. ಇವುಗಳ ಮೇಲೆ ಹತ್ತಿಯೇ ಶೂಟಿಂಗ್ ಅನ್ನು ಕೂಡ ಮಾಡುತ್ತಿದ್ದಾರೆ. ಇದರಿಂದ ಈ ಶಿಲಾ ಸಮಾಧಿಗಳಿಗೆ ಹಾನಿ ಕೂಡ ಆಗುತ್ತಿದೆ ಎನ್ನುವ ಮಾಹಿತಿ ಬಹಿರಂಗವಾಗಿದೆ. ಇನ್ನು ಕೆಲವು ವರದಿಯ ಪ್ರಕಾರ ಕೆಲವು ಮಾಟ ಮಂತ್ರ ಮಾಡುವವರು ಈ ಜಾಗವನ್ನ ರಾತ್ರಿ ಸಮಯದಲ್ಲಿ ಬಳಸುತ್ತಿದ್ದಾರೆ ಎನ್ನುವ ಕೆಲವು ಸ್ಥಳೀಯರು ಕೂಡ ಹೇಳಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಈಜಿಪ್ತಿನ ಪಿರಮಿಡ್ ರೀತಿಯಲ್ಲಿರುವ ಈ ಶಿಲಾ ಸಮಾಧಿಗಳು ಯಾವ ರೀತಿ ನಮ್ಮ ಸರ್ಕಾರ, ನಮ್ಮ ಪ್ರವಾಸೋದ್ಯಮ ಇಲಾಖೆ ಹಾಗೂ ನಮ್ಮ ಜನರು ಕೂಡ ಬಳಸುತ್ತಿದ್ದಾರೆ ಅಂತ. ಎಂತ ದುರಾದೃಷ್ಟ ಅಲ್ವಾ ಸ್ನೇಹಿತರೆ. ಪಿರಮಿಡ್ ರೀತಿ ದೇಶ ವಿದೇಶಿಗರು ಬಂದು ನೋಡಬಹುದಾದಂತಹ ಈ ಜಾಗ ಇವತ್ತು ಟಾಯ್ಲೆಟ್ ಮಾಡಲು, ಅಕ್ರಮ ದಂಧೆಗಳನ್ನ ಮಾಡಲು ಬಳಸಲಾಗುತ್ತಿದೆ ಅಂದ್ರೆ ನಮ್ಮ ದುರಾದೃಷ್ಟವೇ ಸರಿ.